ಮಂಗಳೂರಿನ ಹೊರವಲಯದ ಬಂಗ್ರಕೂಳೂರಿನ ಗೋಲ್ಫ್ ಇಂಚಸ್ ಸಿಟಿ ಮೈದಾನದಲ್ಲಿಂದು ಬೃಹತ್ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3,800 ಕೋಟಿ ರೂಪಾಯಿ ಮೊತ್ತದ 8 ಯೋಜನೆಗಳ ಲೋಕಾರ್ಪಣೆಗೆ ಮತ್ತು ಶಿಲಾನ್ಯಾಸ ನೆರವೇರಿಸಿದ್ರು. ಇದೇ ವೇಳೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಗೆ ಪ್ರಧಾನಿ ಸಾಂಕೇತಿಕವಾಗಿ ಚಾಲನೆಯನ್ನ ನೀಡಿದ್ರು. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಹಾರ ಪೇಟ ತುಡಿಸಿ ಕೇಂದ್ರ ಸಚಿವ ಸರ್ಬಾನಂದ ಸೋನೋವಾಲ ಸ್ವಾಗತಿಸಿದ್ರು. ಉಡುಪಿ ಶ್ರೀಕೃಷ್ಣನ ವಿಗ್ರಹವನ್ನ ನೀಡಿದರು. ಸಂಸದ ನಳಿನ್ ಕುಮಾರ್ ಕಟೀಲು ಮಲ್ಲಿಗೆ ಹಾರ ಹಾಕಿ ಸ್ವಾಗತಿಸಿದ್ರೆ, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನಿಲ್ ಕುಮಾರ್ ಪರಶುರಾಮನ ಮೂರ್ತಿಯನ್ನ ನೀಡಿದ್ರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಹಲವಾರು ಜನ ಪ್ರಶ್ನೆಯನ್ನ ಕೇಳ್ತಾರೆ, ಡಬಲ್ ಇಂಜಿನ್ ಸರ್ಕಾರ ಇದ್ರೆ ಏನಾಗಿದೆ, ಏನ್ ಕೆಲಸಗಳಾಗಿದೆ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾರೆ. ಅದಕ್ಕೆ ಇಲ್ಲಿ ಉತ್ತರ ಇದೆ. ಡಬಲ್ ಇಂಜಿನ್ ಸರ್ಕಾರ ಇರೋದ್ರಿಂದ ಇವತ್ತು ಸಾಗರ್ ಮಾಲಾ ಪ್ರಾಜೆಕ್ಟ್ ಅಲ್ಲಿ 18 ಯೋಜನೆಗಳನ್ನ ಮುಗಿಸಿ 14 ಯೋಜನೆಗಳು ಇದೇ ವರ್ಷ 950 ಕೋಟಿ ರೂಪಾಯಿಯ ಇವತ್ತು ಸಂಪೂರ್ಣವಾಗಿ ಸ್ಯಾಂಕ್ಷನ್ ಅನ್ನ ಶಿಪ್ಪಿಂಗ್ ಡಿಪಾರ್ಟ್ಮೆಂಟ್ ಇವತ್ತು ಮಾಡಿ ನರೇಂದ್ರ ಮೋದಿಜಿ ಅವರ ನೇತೃತ್ವದಲ್ಲಿ ದೊಡ್ಡ ಪ್ರಮಾಣದ ಈ ಕೋಸ್ಟಲ್ ಏರಿಯಾನ ಅಭಿವೃದ್ಧಿ ಮಾಡೋದಕ್ಕೆ ಡಬಲ್ ಇಂಜಿನ್ ಸರ್ಕಾರ ನರೇಂದ್ರ ಮೋದಿಜಿಯವರ ಆಶೀರ್ವಾದವೇ ಕಾರಣ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಏನು ಮಾಡಿದೆ ಅಂತ ಕೇಳ್ತಾರೆ. ಬಂಧುಗಳೇ, ಈ ಭಾಗದ ಎಲ್ಲ ಉದ್ಯಮಿಗಳಿಗೆ ಎಲ್ಲರೂ ಕೂಡ ಗೊತ್ತು, CRZ ನಾರ್ಮ್ಸ್ ಗೋವಾ ಮತ್ತು ಕೇರಳಗಿರುವಂಥ ಅನುಕೂಲ ನಮಗಿರಲಿಲ್ಲ. 30 ವರ್ಷದ ಹೋರಾಟ. ಇವತ್ತು ನರೇಂದ್ರ ಮೋದಿಜಿಯವರು ಮಂಗಳೂರಿಗೆ ಪಾದಾರ್ಪಣೆ ಮಾಡಿರುವಂಥ ಈ ಸಂದರ್ಭದಲ್ಲಿ CRZ ನಮ್ಮ ಮಾಸ್ಟರ್ ಪ್ಲ್ಯಾನ್ ಅನ್ನು, ಕರ್ನಾಟಕದ ಮಾಸ್ಟರ್ ಪ್ಲ್ಯಾನ್ ಅನ್ನು ಇವತ್ತು ಅಪ್ರೂವ್ ಮಾಡಿ ಆದೇಶವನ್ನು ಇವತ್ತು ನಮಗೆ ಸಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ನರೇಂದ್ರ ಮೋದಿಜಿಯವರಿಗೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ, अभिनंदनेಗಳನ್ನು ಹೇಳಕ್ಕೆ इच्छा पड़ते हैं. आपके आने से बहुत दिन का हमारा जो ख्वाब था वो CRZ नॉर्म्स को हमको बदलना है, इधर का इकोनॉमिक एक्टिविटी, टूरिज्म एक्टिविटी बढ़ावा देना है. आज उसका शुभ दिन आ गया है. आपको बहुत बहुत अभिनंदन मैं कर रहा हूँ, आपका धन्यवाद कर रहा हूँ. ಈ ಸಂದರ್ಭ ಕರ್ನಾಟಕದ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಕೇಂದ್ರ ಸಂಸದೀಯ ವ್ಯವಹಾರಗಳು ಮತ್ತು ಕಲ್ಲಿದ್ದಲು ಸಚಿವ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಸಚಿವ ಹರ್ದೀಪ್ ಸಿಂಗ್ ಪುರಿ, ರಾಜ್ಯ ಸಚಿವರಾದ ಶ್ರೀಪಾದ್ ಎಸ್ಸೋ ನಾಯಕ್ ಹಾಗೂ ಶಂತನು ಠಾಕೂರ್ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕಂಟೈನರ್ಗಳು ಹಾಗೂ ಇತರ ಸರಕು ನಿರ್ವಹಣೆಗಾಗಿ ಬರ್ತ್ ಸಂಖ್ಯೆ 14ರ ಯಾಂತ್ರೀಕರಣ, BS6 ಉನ್ನತೀಕರಣ ಯೋಜನೆ, ಸಮುದ್ರ ನೀರಿನ ಶುದ್ಧೀಕರಣ ಘಟಕಗಳು ಸೇರಿ ಇದೇ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು NMPAಯಲ್ಲಿ ಸಮಗ್ರ LPG ಹಾಗೂ ಬೃಹತ್ POL ಸೌಲಭ್ಯ, ಶೇಖರಣಾ ಟ್ಯಾಂಕರ್ ಹಾಗೂ ಖಾದ್ಯ ತೈಲ ಸಂಸ್ಕರಣಾ ನಿರ್ಮಾಣ, ವಿಟಮಿನ್ ಶೇಖರಣಾ ಟ್ಯಾಂಕ್ ಘಟಕಗಳ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ರು. ಇನ್ನು ಇಂದು ಚಾಲನೆಗೊಂಡ ಯೋಜನೆಗಳಲ್ಲೊಂದಾದ ಅನಘಾ ರಿಫೈನರಿ ಪ್ರೈವೇಟ್ ಲಿಮಿಟೆಡ್ ರವರ 100 ಕೋಟಿ ರೂಪಾಯಿ ವೆಚ್ಚದ ಆಹಾರ ತೈಲ ಸಂಗ್ರಹ ಘಟಕ ಹಾಗೂ ಉತ್ಪಾದನಾ ಘಟಕ 22,600 ಚದರ ಮೀಟರ್ ಪ್ರದೇಶದಲ್ಲಿ ನಿರ್ಮಾಣವಾಗಲಿದೆ. ಈ ಯೋಜನೆಯು 2024ರ ಮಾರ್ಚ್ನಲ್ಲಿ ಪೂರ್ಣಗೊಳ್ಳಲಿದೆ. ಈ ಯೋಜನೆ ಜಾರಿಯಿಂದಾಗಿ 100ರಿಂದ 150 ಮಂದಿಗೆ ನೇರ ಉದ್ಯೋಗ ದೊರೆತರೆ ಸುಮಾರು 500 ಮಂದಿಗೆ ಪರೋಕ್ಷವಾಗಿ ಉದ್ಯೋಗ ದೊರೆಯಲಿದೆ. ಈ ಯೋಜನೆ ಜಾರಿಯಿಂದ ಆಹಾರ ತೈಲಗಳ ಆಮದು ಮತ್ತು ವ್ಯವಹಾರ ಗರಿಗೆದರಲಿದೆ. ನವಮಂಗಳೂರು ಬಂದರಿನಿಂದ ಆಹಾರ ತೈಲಗಳ ನಿರ್ವಹಣೆ ಪ್ರಮಾಣ ಈ ಯೋಜನೆಯ ಜಾರಿಗೊಳ್ಳುವುದರಿಂದ ಗಣನೀಯವಾಗಿ ಏರಿಕೆಯಾಗಲಿದೆ.